ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ನೇತ್ರಾವತಿ ಸಭಾಂಗಣಡು ಲೀಡ್ ಬ್ಯಾಂಕ್ ಪರಿಶೀಲನಾ ಸಭೆಯನ್ನು ಸೋಮವಾರ ನಡೆಪಾಯಿತು. ಕರ್ನಾಟಕ ಸರ್ಕಾರವು ಈಗ ಸಾಲವನ್ನ ಯೋಜನೆಯನ್ನು ಜಾರಿಗೊಳಿಸಿದೆ. ಇದು ಸಾಲ ಪಡೆದಿದ್ರೆ ಈ ಯೋಜನೆಯಲ್ಲಿ ಬರ್ತದೆ. ಹಾಗೂ ಅವರು ಬಡ್ಡಿ ಸಹಾಯಧನ ಯೋಜನೆಯಲ್ಲಿ ಅವರು ಈಗಾಗಲೇ ಫಲಾನುಭವಿಯಾಗಿ ಇರಬೇಕಾಗ್ತದೆ ಈ ಯೋಜನೆಯಲ್ಲಿ. ಇದೀಗ ಇದಕ್ಕೆ ಈಗಾಗಲೇ ಭೂಮಿ ಕೋಶದಿಂದ ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡಿ ಎಲ್ಲ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ಸಿಗೆಲ್ಲ ನಾವು ತಿಳಿಸಿದ್ದೇವೆ. ಅವರು ಇದರಲ್ಲಿ ಈಗಾಗಲೇ ಡಾಟಾ ಎಂಟ್ರಿ ಮಾಡಬೇಕು ಅಂತ ನಾನು ಈಗಾಗಲೇ ಕೇಳಿಕೊಡ್ತೇನೆ. ಮತ್ತೆ ಆಧಾರ ಹೊಂದಿದ ಎಲ್ಲ ನಿರೀಕ್ಷಿತ ಮೀನುಗಾರರನ್ನು ಇದರಲ್ಲಿ ಪರಿಗಣಿಸಬೇಕಾಗ್ತದೆ. ಅಲ್ಲದೆ ಸುಸ್ತಿ ಸಾಲಗಳು ಕೂಡ ಈ ಯೋಜನೆಯಲ್ಲಿ ಬರ್ತದೆ. ಆದ್ರಿಂದ ನಾನು ಈಗ ಹೇಳಿಕೊಳ್ಳುವುದಂದ್ರೆ ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಡಾಟಾ ಎಂಟ್ರಿಯನ್ನು ಮಾಡಿ ಇದಕ್ಕೆ ನಾವು SOP ಕೂಡ ಎಲ್ಲ ಬ್ರಾಂಚಸ್ಗೆ ಕಳಿಸಿದ್ದೇವೆ. ಹಾಗೆ ಅವರು ಇದನ್ನು ಡಾಟಾ ಎಂಟ್ರಿ ಮಾಡಿ ಆದಷ್ಟು ಶೀಘ್ರವಾಗಿ ಇದನ್ನು ನಾವು ಜಾರಿಗೊಳಿಸಬೇಕಾಗಿ ನಾನು ಕೇಳಿಕೊಡುತ್ತೇನೆ. ಲಾಸ್ಟ್ ಡೇಟ್ ಏನಾದ್ರು ಗೊತ್ತಿಲ್ಲ. ಈಗ ಪ್ರಾಬ್ಲಮ್ ಏನಂತ ಇದು ಭಾಳ ಲಾಸ್ಟ್ ಡೇಟ್ ಅಂಡ್ ಬ್ಯಾಂಕ್ ರಿಕಾರ್ಡ್ ಅಂದರೆ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಸೊ ಇದು ಬೇಗ ಆಗ್ಬೇಕಂತ ನಾನು ಲಾಸ್ಟ್ ಡೇಟ್ ಅಂತ ಗೊತ್ತಿಲ್ಲ ಬಂದಿರೋದು. ಹಾಗೆ ನಾವು ಈಗಾಗಲೇ ಎಲ್ಲರಿಗೂ ಕಳಿಸಿದ್ದೇವೆ. ಅವರು ಆದಷ್ಟು ಶೀಘ್ರ ಈಗಾಗಲೇ ಅವ್ರ ಹತ್ರ ಡಾಟಾ ಇದೆ. ಅಂದರೆ ಬಡ್ಡಿ ಸಹಾಯಧನ ಯೋಜನೆಯಲ್ಲಿ ಯಾರೆಲ್ಲ ಪರಿಗಣಿಸಿದ್ದಾರೆ ಅವರೆಲ್ಲ ಈ ಯೋಜನೆಯಲ್ಲಿ ಬರ್ತಾರೆ. ಇದರಲ್ಲೇ ಅಸಲು ಮನ್ನಾ ಆಗ್ತದೆ. ಬಡ್ಡಿಯನ್ನು ಬಡ್ಡಿ ಸಹಾಯಧನ ಯೋಜನೆಯಲ್ಲಿ ನಾವು ಪರಿಗಣಿಸ್ತೇವೆ. ಹಾಗೆ ಅವರು ಆದಷ್ಟು ಬೇಗ ಫೀಡ್ ಮಾಡಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಅಲ್ಲದೆ ಕಿಸಾನ್ ಟೋಟಲ್ ಅಂದ್ರೆ ನಮ್ಮ ಮೂಲಕ ನಾವು ರೆಕಮೆಂಡ್ ಮಾಡಿರೋದು 2,000 ಚಿಲ್ಲರೆ ಇದೆ. ಆದ್ರೆ ಮತ್ತೆ ಕೆಲವರೆಲ್ಲ ಬ್ಯಾಂಕಿನ ಡೈರೆಕ್ಟ್ ಅಪ್ರೋಚ್ ಆಗಿ ಅವರು ಸಾಲ ಪಡೆದಿದ್ದಾರೆ. ಅವರನ್ನು ಇಲ್ಲಿ ಪರಿಗಣಿಸಬಹುದಾಗಿದೆ. 0% ಮತ್ತು 2% ಅಂತ ಫಿಶರಿ ಡಿಪಾರ್ಟ್ಮೆಂಟಿಂದ ಸ್ಕೀಮ್ಗಳೇ ಜಾಸ್ತಿ ಇದೆ. ಬ್ಯಾಂಕಿನಿಂದ ಹೋಗೋದು ಕಮ್ಮಿ ಇದೆ. ಮತ್ತು ಆಲ್ರೆಡಿ ಯಾರು ಟ್ರೈ ಮಾಡಿದ್ದಾರೆ ಅದಿಷ್ಟು ಆಲ್ರೆಡಿ ಡಿಪಾರ್ಟ್ಮೆಂಟ್ ಹತ್ರ ಇದೆ. ಅವರು ಕೂಡ ಗ್ರಾಹಕರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನಾವೆಲ್ಲ ಬೆನಿಫಿಷರಿಗೆ ಹೇಳಿದ್ದೇವೆ. ಬ್ಯಾಂಕ್ ಇಲ್ಲಾಂದ್ರೆ ಒಂದೇ ಸಲ ರಶ್ ಆಗ್ತದೆ. ಅದು ಒಂದು ಒಳಗಡೆ ಸುಳ್ಯ ಇರ್ತಾರೆ ಎಲ್ಲ 1-2 ಇರ್ಬೋದು ಹೊರತು ಈ ಕಡೆ ಇರೋದ್ರೆ ಜಾಸ್ತಿ ಇಲ್ಲ ಅಲ್ವಾ. ಈಗ ಎಲ್ಲರೂ ಒಂದೇ ಸಲ ಬ್ಯಾಂಕ್ ಹೋಗುವಾಗ ಮತ್ತೆ ಕಷ್ಟ ಆಗುತ್ತೆ. ಪ್ಲಸ್ ಸೋಷಿಯಲ್ ಡಿಸ್ಟೆನ್ಸಿಂಗು ಇನ್ನೂ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡಬೇಕು. ಸೊ ಬ್ಯಾಂಕ್ ವೈಸ್ ಕ್ಲಿಕ್ ಮಾಡಿಬಿಟ್ಟು ಆ ಬ್ರಾಂಚಿಂದ ಇವಾಗ ಸ್ಟಾರ್ಟ್ ವೆನ್ಯೂರ್ ಸರ್ ಇದರಲ್ಲಿ ಏನಾಗಿದೆ ಸರ್, ಎರಡೇ ಬ್ಯಾಂಕ್ 95% ಎರಡು ಬ್ಯಾಂಕ್ ಇದೆ. ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡ. ಸೊ ಈಗ ಅವರು ಯಾರು ಮ್ಯಾನೇಜರ್ ಇದ್ದಾರೋ ಹೌದೇ ಬ್ಯಾಂಕ್ ಹೋಗಿಟ್ಟ ಅಂತ ಸಭೆಟ್ ಪಾತೆರ್ನ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಲಾಕ್ಡೌನ್ ದಾತ್ರ ಜನಕ್ಲು ಕಷ್ಟಡುಪ್ಪುನ ಈ ಪೊರ್ತುಡು ಬ್ಯಾಂಕ್ ಅಧಿಕಾರಿಗಳು ಒವ್ವೇ ಕಾರಣಗ್ಲ ಬಲವಂತರ್ದು ಏರೆಡ್ದಲ ಸಾಲ ವಸೂಲಿ ಮಲ್ಪೆರಬಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಲ್ತಿನ ಮಹತ್ವದ ಆರ್ಥಿಕ ಯೋಜನೆಗಳನ್ನು ಮಾತೆರೆಗ್ಲ ಮುಟ್ಟಾವುಲಕ ವಿಶೇಷ ಒತ್ತು ಕೊರಡು ಪಂಡದು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಸೂಚನೆ ಕೊರಿಯರು. ಯಾಕಂದ್ರೆ ಇಲ್ಲಿಂದ ಕೆಳಗೆ ಹೋಗುವಂಥದ್ರಲ್ಲಿ ವ್ಯತ್ಯಾಸಗಳಾಗುತ್ತೆ. ಈಗ ಜನರಲ್ ಇರ್ಬೋದು, ಮುದ್ರಾ ಇರ್ಬೋದು, ಇದೆಲ್ಲ ಯಾಕೆ ಹಿಂದೆ ಉಳಿದಿದೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಇದರದ್ದು ಸ್ಪಷ್ಟ ಮಾಹಿತಿಗಳಿಲ್ಲ. ಅಲ್ಲೇ ಒಂದಷ್ಟು ವ್ಯತ್ಯಾಸಗಳು ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿ ಮಾತಾಡ್ತಾರೆ. ಈ ಸ್ಕೀಮ್ಗಳಲ್ಲಿ ನಮ್ಗೆ ಲೆಕ್ಕಾಗಬಾರ್ದು. ಮ್ಯಾನೇಜರ್ ಬರೋದು ಯಾವುದು ಹೇಳಿದ್ರೆ ಒಂದು MSME ಇಲ್ಲಿಗೆ ಬರುವುದು, ಎರಡನೇದು ಕಿಸಾನ್ ಮತ್ತು ಜನರಲ್. ಈ ಎಲ್ಲ ಸ್ಕೀಮ್ಗಳಲ್ಲಿ ನಿಮಗಿರುವ ಕನ್ಫ್ಯೂಷನ್ಸ್ ಅಥವಾ ಈ ಮೊನ್ನೆ ಬಂದಿರೋ ಸ್ಕೀಮ್ಗಳಲ್ಲಿ ನಮ್ಗೆ ಅರ್ಥ ಆಗಲಿಲ್ಲ ಅಥವಾ ಆ ಸ್ಕೀಮಲ್ಲಿ ಏನು ಪ್ರಾಬ್ಲಮ್ ಇದೆ ನೀವು ಅದನ್ನು ಕ್ಲಿಯರ್ ಮಾಡಬೇಕು. ಆ ನಂತರ ಮೊನ್ನೆ ಕೊಟ್ಟದ್ರಲ್ಲಿ ಒಂದೊಂದು ಬ್ಯಾಂಕ್ ಒಂದೊಂದು ನೀರು ತಗೊಳ್ಳಿ. ಅದರ ಪಬ್ಲಿಸಿಟಿ ಆ ಬ್ಯಾಂಕ್ ಕೊಡೋದು. MSME ಇದ್ದು ನಾವು ತಗೊಳ್ತೇವೆ, ಕಿಸಾನ್ ಇದ್ದು ನಮ್ಮ ಬ್ಯಾಂಕ್ಗಳು ತಗೊಳ್ತದೆ, ಹೌಸಿಂಗ್ ಲೋನ್ ನಾವು ತಗೊಳ್ತೇವೆ, ಫಿಶರೀಸ್ ನಾವು ತಗೊಳ್ತೇವೆ. ಒಂದೊಂದು ಬ್ಯಾಂಕ್ ಇಡಬೇಕು. ಆ ಬ್ಯಾಂಕ್ಗೆ ಪೂರ್ತಿ ನಾವು ಇದು ಕೊಡ್ತೇವೆ. ನೀವೇ ಪ್ರಚಾರ ಮಾಡಬೇಕು. ಈಗ CS ಅವರು ಹೇಳಿದಾಗೆ ಜನರಲ್ಲಿ ಓಡಿ ಉಂಟು ಅಂತ ಹೇಳುವಂಥದ್ದು ಜನರಿಗೆ ಇನ್ನೂ ಬಂದಿಲ್ಲ. ನಮ್ದು ಮೇಲೆ 1,000 ಜನ ದೊಡ್ಡ ಅಕೌಂಟ್ ಎಷ್ಟು 6 ಲಕ್ಷ. 6 ಲಕ್ಷ ಅಕೌಂಟ್ಗಳಲ್ಲಿ ಓಡಿದವರದ್ದು 1,000 ಜನ. ಎಷ್ಟು % ಇದೆ? ಪಾಯಿಂಟ್ ಯಾರು ನೀವು ಬ್ಯಾಂಕ್ ಲೆಕ್ಕ ಹೋಗ್ತಿಲ್ಲ. ಲೆಕ್ಕ ಹೋಗ್ತಿದ್ರೆ ನಿಮ್ಮ ಬ್ಯಾಂಕ್ ಕೂತ್ಕೊಳ್ತಿದೆ. ಎಷ್ಟಿದೆ? ಅಲ್ಲಿದ್ದೇವೆ
ಯಾಕೆ ಆಗಲಿಲ್ಲ ಹೇಳಿದ್ರೆ ಜನರಿಗೆ ಅದರ ಪ್ರಚಾರಗಳಿಲ್ಲ, ಜನರಿಗೆ ಅದರ ಮಾಹಿತಿಗಳಿಲ್ಲ, ಜನರಿಗೆ ಮಾಹಿತಿ ಕೊರತೆ ಇದೆ. ಇದ್ರೆ ಅವರು ನಿಮಗಿಂತ ಬೇಗ ಬರ್ತದೆ. ಹಾಗಾಗಿ ಹೇಳಿದ್ರೆ ಎಲ್ಲ ಒಂದೊಂದು ಬ್ಯಾಂಕ್ಗಳು ಇರ್ತವೆ. ಹಾಗಾಗಿ ಫಸ್ಟ್ಗೆ ನೀವು ಇದರಲ್ಲಿ ಇರೋ ಕನ್ಫ್ಯೂಷನ್ಸ್ ನಿಮಗೇನಾದ್ರೂ ಇದೆಯಾ ಅದು ಕ್ಲಿಯರ್ ಮಾಡಿ, ಮತ್ತೆ ಯಾವುದಾದ್ರು ನೋಡಿ ಮತ್ತೆ ನಿಮಗೆ ಹೋಗು ಹೇಳಿ. ಯಾವುದೇ ಕನ್ಫ್ಯೂಷನ್ ಇದ್ರೆ ಕೇಳಿ, ಇವೆಲ್ಲ ಮೇಲೆ ಇದ್ದಾರೆ. ಅದರೊಟ್ಟಿಗೆ ನಿಮಗೆ ಅಲ್ಲಿ ಡೈಲಿ ಪ್ರಾಕ್ಟಿಕಲ್ ಆಗಿ ಬರುವ ಸಮಸ್ಯೆ ನಿಮಗೆ ಗೊತ್ತಿಲ್ಲ. ಅದೇ ಆ ಸಮಸ್ಯೆಗಳು ನಿಮ್ಮ ಸಜೆಷನ್ಗಳು ಏನಾದರೂ ಇದ್ರೆ ಅದು ಕೊಟ್ಬಿಡಿ, ಕ್ಲಿಯರ್ ಮಾಡಿದ್ರೆ ಮುಂದೆ ಕಳೆದ ಸಾರಿ ಮುದ್ರಾದಲ್ಲಿ ನಾವು ಬಹಳ ಮುಂದೆ ಬಂದಿದ್ದೇವೆ. ಫಸ್ಟ್ ಅಂತ ಹೇಳಿದ್ರೆ ಮುಂದೆ ಬಂದಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ನಿಮ್ಮ ಅಟಲ್ ಇದರಲ್ಲಿ ನಾವು ದೇಶದಲ್ಲಿ ಅವಾರ್ಡ್ ತಗೊಂಡಿದ್ದೇವೆ. ಹೌಸಿಂಗ್ ಅಲ್ಲಿ ರಾಜ್ಯದಲ್ಲಿ ಈ ಸಾರಿ ನಾವು ಎಲ್ಲವನ್ನು ನೀವು ಬ್ಯಾಂಕರ್ಸ್ ಸೌತ್ ಕೇಂದ್ರ ಫಸ್ಟ್ಗೆ ಹೋಗ್ಬೋದು. ಅದಕ್ಕೋಸ್ಕರ ಏನೆಲ್ಲ ಸಜೆಷನ್ಸ್ ಇದೆ, ಏನು ಮಾಡೋದು ಕೆಲಸ ಏನಾದ್ರೂ ಅಲ್ಲೆಲ್ಲ ಸರಿ ಮಾಡ್ಬೋದು, ಅದು ಏನು ಮಾಡ್ಬೋದು ನೀವು ಈ 3 ತಿಂಗಳ ಕಾರಣಕ್ಕೋಸ್ಕರ ಇನ್ನೊಂದು 2-3 ತಿಂಗಳು ಸಂಬಳ ಕೊಡಲಿಕ್ಕೆ ವ್ಯವಸ್ಥೆ ಇಲ್ಲ. ಅವನಿಗೆ ಸಾಲ ಕೊಡಬೇಕು ಅಂತ ಬಂದಿದೆ. ಅದೇನು ಎರಡನೇದು ನೀವು SBI ಅವರು ಹೇಳಿದ್ರು ಅವನ ಹತ್ರ 1 ಕೋಟಿ ಸಾಲ ಇದೆ, ಅವನಿಗೆ 10% ಎಕ್ಸ್ಟ್ರಾ ಇದು ಕೊಡ್ಬೋದು ಅಂತಿದೆ ಓಡಿಯಲ್ಲಿ. ಅಲ್ಲ ಕೋವಿಡ್-19 ಅದೆಲ್ಲ ಕ್ಲಿಯರ್ ಮಾಡಿ. ಮಾರ್ಚ್ ಏಪ್ರಿಲ್ ಬೊಕ್ಕ ಮೇ ತಿಂಗೊಲ್ದ ಸಾಲದ ಕಂತಗೆ ಸಂಬಂಧಿಸಾದ ಗ್ರಾಹಕರಿಗೆ ಕೆಲವು ಬ್ಯಾಂಕ್ದಾಗ್ಲು ನೋಟಿಸ್ ಕೊಡ್ದು ಕಿರುಕುಳ ಕೊರಂದುಪುನ ಬಗೆಟು ದೂರು ಬೈದಂಡು ಕಷ್ಟದ ಕಾರಡು ನರಲಾತ ಕಿರುಕುಳ ಕೊರಿಯರ ಬಲ್ಲಿ ಬಂಡ ತೆರಿಪಾಯರು. ಮೊನ್ನೆ ಕೊಟ್ಟಿರುವ ಆದೇಶ ಪ್ರಕಾರ ನಮಗೆ ಬಂದಿರುವ ಮಾಹಿತಿಗಳೇನಂತಂದ್ರೆ ಈಗ ಲಾಕ್ಡೌನ್ ಆದ ಕೋವಿಡ್ಗೋಸ್ಕರ ಹೇಳ್ತಾ ಇದ್ದೇನೆ, ಮತ್ತೆ ರಿವ್ಯೂಲಿ ಬರ್ತದೆ. ಲಾಕ್ಡೌನ್ ಆದಾಗ ಪ್ರಧಾನಮಂತ್ರಿಗಳು ಒಂದು ಘೋಷಣೆ ಮಾಡಿದ್ರು, ಅದನ್ನು ಫೈನಾನ್ಸ್ ಮಿನಿಸ್ಟರ್ ಸಮೇತ ಇದು ಮಾಡಿದ್ರು. 3 ತಿಂಗಳು ಹಿಂದಿನ ಸಾಲಗಳು ವಿಸ್ತರಣೆ ಯಾರು ಕೇಳುವಾಗಿಲ್ಲ. ಆದರೆ ನೀವು ಬ್ಯಾಂಕರ್ಸ್ ನೋಟಿಸ್ ಕಳಿಸ್ತಾ ಇದ್ದೀರಿ. ಕೆಲವು ಬ್ಯಾಂಕಲ್ಲಿ ಪ್ರೆಷರ್ ಆಗ್ತಾ ಇದ್ದಾರೆ. 3 ತಿಂಗಳು ಸಾಲಗಳನ್ನು ವಿಸ್ತರಣೆ ಮಾಡಿ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಎರಡನೇದು ಆ ಟೈಮ್ ಪಾರ್ಟಲ್ಲಿ ನೀವು ನೋಟಿಸ್ ಮಾಡುವಾಗಿತ್ತು, ನೋಟಿಸ್ ಮಾಡಿದ್ರು ಸಮಸ್ಯೆ. ನೋಟಿಸ್ ಮಾಡಿದ ಮೇಲೆ ಕೆಲವು ಬ್ಯಾಂಕರ್ಸ್ ಏನು ಮಾಡಿದ್ದಾರೆ ಹೇಳಿದ್ರೆ ಪ್ರೆಷರೈಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಏನು ಹೇಳಿದ್ರೆ ಉಲ್ಲೇಖ ಮಾಡಿದ್ರು ಅಂತ ಗೊತ್ತಿಲ್ಲ, ಬೇರೆ ಯಾವುದೋ ಹಣ ಬಂದಿದೆ, ಆ ಹಣವನ್ನು ನೀವು ಕಟ್ ಮಾಡಿದ್ರೆ ಅವರು ಲೋನ್ ಇದೆ. ಈ 3 ತಿಂಗಳು ಅವರು ಸಮಸ್ಯೆಯಲ್ಲಿರೋ ಕಾರಣಕ್ಕೋಸ್ಕರ ಫೈನಾನ್ಸ್ ಮಿನಿಸ್ಟರ್ ಮತ್ತು ಪ್ರಧಾನಮಂತ್ರಿಗಳು ಅದನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸ್ಪಷ್ಟ ಹೇಳ್ತಾರೆ. ಇದರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದೆಯಾ ಹೇಳಿದ್ರಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಅಥವಾ ಇದರಲ್ಲಿ ಇಲ್ಲ. ರಿಸರ್ವ್ ಬ್ಯಾಂಕ್ ಒಪ್ಪಿದೆ, ಎಲ್ಲರೂ ಆಗಿದೆ, ಏನು ಮಾಡುವಾಗಿಲ್ಲ. ಹಾಗಾಗಿ ಹಿಂದೆ ಯಾರಾದ್ರೂ ಕಟ್ ಮಾಡಿದರೆ ಆ ಹಣವನ್ನು ಅವರ ಅಕೌಂಟಿಗೆ ವಾಪಸ್ ಒಂದು ಕ್ಲಾರಿಫಿಕೇಶನ್, ಈ 3 ತಿಂಗಳು ಕಟ್ಟಾಗಿದ್ರೆ ಹಾಕ್ಬೋದು. ಆದರೆ ಇವ್ರು ಏನು ಮಾಡಿದ್ದಾರೆ, ಈ 3 ತಿಂಗಳ ಮಧ್ಯದಲ್ಲಿ ಬೇರೆ ಹಣ ಬಂದದ್ದನ್ನು ಈಗ ಕಟ್ ಮಾಡಿದ್ದಾರೆ. ಕಟ್ ಮಾಡೋ ವೈದ್ಯ ಹೌದಾ, ಅದು ವಾಪಸ್ ಆಗ್ತದೆ. ನಾನು ಹೇಳಿದ್ದೊಂದಿಗೆ ಎರಡನೇದು, ಈಗ ನಿನ್ನೆ ಅನೌನ್ಸ್ ಮಾಡಿದ್ರಲ್ಲಿ ಏನಿದೆ, ನೀವು ಇದು ಮಾಡ್ತಿರಲ್ಲ, ಎರಡನಿಗೆ ಕಟ್ಟಾಗಿದ್ರೆ ಏನು ಮಾಡ್ತೀನಿ ನೀವು ಅವರನ್ನು ಅದು ಮಾಡುವಾಗಿಲ್ಲ. ಇದು ಕೆಲವು ಬ್ಯಾಂಕ್ಗಳು ಮಾಡ್ತಾರೆ. ಈ ಮೀಟಿಂಗಲ್ಲಿ ಅದು ಸಂದೇಶ ಸ್ಪಷ್ಟ ಆಗಬೇಕಲ್ಲ. ನಿಮ್ಗೆ ಏನಾದರೂ ಸಂಶಯ ಇರುತ್ತೆ ಅಥವಾ ಮಾಡಕ್ಕೆ ಆಗೋದಿಲ್ಲ, ಇಲ್ಲೇ ಕ್ಲಿಯರ್ ಮಾಡಿ. ಇಲ್ಲಾಂದ್ರೆ ನಮಗೆ ಅದೇ ಪ್ರೆಷರ್ ಬರ್ತದೆ, ನಮಗೆ ಕೇಳ್ತಾರೆ ಹೇಳಿ ಏನು ಯಾಕೆ ನಿಮ್ಮ ಕೆಳಗಿನ ಬ್ಯಾಂಕ್ಗಳಿಗೆ ಅದು ಹೋಗ್ತಾ ಇಲ್ಲ ಮಾಹಿತಿ, ಮ್ಯಾನೇಜರ್ಗಳಿಗೆ ಯಾಕೆ ಗೊತ್ತಿಲ್ಲ. ನಿಮ್ಮ ಕಡೆಯಿಂದ ಈ ಕೋವಿಡ್ನ ಕಾರಣಕ್ಕೋಸ್ಕರ ಬಂದಿರೋ ಕೇಂದ್ರದಿಂದ ಬಂದಿರೋ ಸೂಚನೆಗಳು ಕೆಳಗೆ ಇಳಿತಾ ಇರ್ಬೋದು. ಏನು ಹೇಳಿ ಹೌದಾ, ಇದು ಸ್ಪಷ್ಟವಾ ಈಗ ಹೇಳಿದ್ದಾಗ್ತಾ ಇಲ್ಲ. ಇದರಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ನಾನು ಹೇಳಿದ್ರೆ ಕ್ಲಿಯರ್ ಮಾಡಿ. ಇವರಿದ್ದಾರೆ, ನಾನಲ್ಲ ಅದನ್ನು ಸೆಟ್ ಮಾಡಬೇಕಾದದ್ದು. ಇಲ್ಲ ಸರ್, ನಮ್ಮ ಈಗ ಇದ್ರೆ ಅನಿವಾರ್ಯವಾಗಿ ಯಾರ ಅಕೌಂಟಿಗೆ ಹಾಕಿ ನಾನು ಕಟ್ ಮಾಡಿದ್ರೆ ವಾಪಸ್ ಈ 3 ತಿಂಗಳು ನಾನು ಅದು ಇದ್ದಿದ್ದು ಹೇಳಿದ್ರಲ್ಲ ಮುಂದಿದ್ದ ಕ್ಲಿಯರ್ ಮಾಡಿ. ಇನ್ನೊಂದು ಅದೇ ನೀವು ಕ್ಲಿಯರ್ ಮಾಡಿ. ಜಿಲ್ಲೆಡು 2,13,230 ಜನ್ಧನ್ ಖಾತೆಲು ಉಂಡು. ಅವಿಟ್ಟು 10,000 ಮುಂಗಡ ಪಡಪಿನ ಸೌಲಭ್ಯ ಉಂಡು. ಆಡ ಖಾಲಿ 1,489 ಜನ ಮಾತ್ರ ಈ ಸೌಲಭ್ಯ ಪಡಿತಾರೆ. ಕೇಂದ್ರದ ಸರ್ಕಾರದ ಯೋಜನೆದ ಬಗೆಟ್ ಜನಕ್ಲೆಗ್ ಮಾಹಿತಿದ ಕೊರತೆ ಇದ್ದದ್ದು ಸಮಗ್ರ ಮಾಹಿತಿ ಒಪ್ಪುನ ಕರಪತ್ರ ಮುದ್ರಿಸಾದ ಕೊರ್ಪಲಕ ಸೂಚಿಸಾಯಿರು. ಕಮರ್ಷಿಯಲ್ ಬ್ಯಾಂಕ್ಸ್ ಅಂತೂ ಕಂಪ್ಯಾರಿಟಿವ್ಲಿ ಬೆಟರ್ ಮಿಷನಲ್ಲಿ ಮಾಡ್ತಾ ಇದ್ದಾರೆ. PMAY ಸಬ್ಸಿಡೀಸ್ ತಗೊಳ್ಳೋದು. ಸೊ ಸ್ವಲ್ಪ ಕಮರ್ಷಿಯಲ್ ಬ್ಯಾಂಕ್ಸ್ ವೇಟ್ ತಗೊಂಡ್ರೆ PMAY ಯೂಸ್ ಮಾಡಿದ್ದಾರೆ. ಖಂಡಿತವಾಗಿ ಇದು ಮಾಡ್ಬೋದು. Actually, go to agriculture sector specifically.
ಜನ ಅಚೀವ್ ಮಾಡಿದ್ದಾರೆ. ಭಾಳ ಡಿಸಡ್ವಾಂಟೇಜ್ ಆಗಿರೋದು SCDCC, ಬಿಕಾಸ್ ಅವ್ರದ್ದು ಮೂಲಭೂತ ಉದ್ದೇಶನೇ ಅಗ್ರಿಕಲ್ಚರು, ಬಟ್ ಅವರೇ 54% ಅಚೀವ್ ಮಾಡಿದ್ದಾರೆ. ಅದಕ್ಕೂ ನಮ್ಮ ಡಿಸ್ಟ್ರಿಕ್ಟ್ ಅವರೇಜ್ ಕಡಿಮೆ ಆಗಿಬಿಟ್ಟಿದೆ. ಅಲಹಾಬಾದ್ ಹಂಗಿರೋ ಇದೆ. ಅಲಹಾಬಾದ್ ಇದ್ದಾರ ಯಾರು ಗೊತ್ತಿರೋ ಬ್ರಾಂಚ್ ಏನು ಸಮಸ್ಯೆ agriculture but agriculture basically we are giving away fisheries loans. Fisheries loans are already in land of Mudra, so that goes into MSME, our categorization. So nothing comes in agriculture. We have only one branch here, and that is in city. So we are giving only to where whatever we are doing under agriculture is being classified under MSME. And I think that that has also not been updated in that. ಸರ್ ನೀವು ಏನು ಡೇಟಾ ಕೊಟ್ಟಿದ್ದೀರ ಲಾಸ್ಟ್ಗೆ ಡ್ಯೂ ಟು ಲ್ಯಾಂಡ್ ಡೆವಲಪ್ಮೆಂಟ್ಸ್ ಒಂದು ಗ್ರಾಮದ ಒಂದು ಕಟ್ಟಿಂಗ್ ಇಲ್ಲ ಅದೇ ಮಾರ್ಚ್ ಅಂದರೆ ಏನೋ ಮೂಲಭೂತದ್ದು ಇವಾಗ ಟ್ಯಾಕ್ಸದ್ದು ಅಥವಾ ಇನ್ನೊಂದು ವೆಂಚರ್ ಡಾಕ್ಯುಮೆಂಟ್ ಬರಲಿಲ್ಲ. ಅದನ್ನು ಕೆಲವೊಂದು ಸ್ವಲ್ಪ ಎಜುಕೇಟಲ್ಲಿ ನಾವು ಇದ್ದೇವೆ. ಟ್ಯಾಕ್ಸ್ ವೆಂಚರ್ ಬರಲಿಕ್ಕೆ ಬರಲಿಲ್ಲ ಯಾವುದು ಏನು ಮಾಡಬಹುದು ಇದಲ್ಲ ಟ್ರಾನ್ಸ್ಪೋರ್ಟ್ ಇರಲಿಲ್ಲ ಯಾಕಂದ್ರೆ ಆ ಟೈಮಲ್ಲಿ ಏನು ಏನು ಆಪ್ಷನ್ ಇರಲಿಲ್ಲ. ನಮ್ಮ ಕಳೆದ ನೆರೆ ಅವರು 2 ಜಿಲ್ಲೆ ಸೇರಿಸ್ಕೊಳ್ತಾರೆ. ಒಂದು 900 ಸಾಲ ಬೆಲೆ ಸಾಲ ಕೊಡ್ತಾರೆ. ಟರ್ಮ್ ಲೋನ್ ಅರೌಂಡ್ 100 crores. ಹೌದು ಸರ್. ಅದರ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಲೋನ್ಸ್ ಅವ್ರಿಗೆ ಅಷ್ಟೊಂದು ಕೊಡೋಕ್ಕೆ ಬರಲ್ಲ ಸರ್, ಲಿಮಿಟೇಷನ್ ಇದೆ ಸರ್. ಹೌದು ಬ್ರೇಕಪ್ ಕೊಟ್ಟರೆ ಬೆಲೆ ಸಾಲ ಅವ್ರಿಗೆ ಏನು ಮಾಡುತ್ತೆ ಅದು ಮಾಡಿಕೊಂಡು ಬೆಲೆ ಸಾಲ ಅಗ್ರಿಕಲ್ಚರ್ ಹೊರಗಿಂದ ಏನಾಗ ಮಾಡಲಿಕ್ಕೆ ಸ್ವಲ್ಪ ಬದುಕ್ತಿದ್ದವ್ರು ಬಂದು ಈಗ ಹೇಳ್ತಕ್ಕಂಥ ಒಂದು 5 ಎಕರೆ 2 ಎಕರೆ 1 ಎಕರೆ 10 ಸೆನ್ಸ್ 5 ಸೆನ್ಸ್ ಅಲ್ಲ, ಅವ್ರಿಗೆ 2 ದಾರಿ, ಒಂದು ಹೈನುಗಾರಿಕೆ ಇನ್ನೊಂದು ಕೋಳಿ ಸುಲಭ. ಯಾಕಂದ್ರೆ ನಮ್ಮ ವೆದರ್ಗೆ ಸೆಟ್ ಆಗುವಂತ 2 ಇದೆ. ಅದೇ ಎರಡನ್ನು ನೀವು ತಗೊಂಡು ಸ್ವಲ್ಪ ನೀವು ಇದು ಮಾಡ್ಬೋದಲ್ಲ. ಸೊ ಇದನ್ನು ಕಂಟಿನ್ಯೂ ಮಾಡಿ ಒಂದು ಸಜೆಷನ್ ಸರ್, ಅವ್ರ MDನೂ KMF MDನೂ ಇಬ್ಬರು ಸೇರ್ಕೊಂಡು ಕೂತ್ಕೊಂಡ್ರ ಅಂತ. ಸೊ ಇದು ನೋಡಿ, KMF ಇದು ಹೇಗಿದೆ, ಒಳ್ಳೆ ಸಿಸ್ಟಮ್ ಇದೆ. ಈಗ ಪ್ರತಿ ಬೂತಲ್ಲಿ ಅವರು KMF ಬ್ರಾಂಚ್ ಇದೆ, ಏನು ಹೇಳ್ತಾರೆ ಅವರು ಕಲೆಕ್ಷನ್ ಸೆಂಟರ್ ಇದ್ದಾರೆ. ಅಲ್ಲಿ ಎಷ್ಟು ರೈತರು ಹಾಲು ತರ್ತಾರೆ ಅಂತ ಅವ್ರಿಗೆ ಲೆಕ್ಕ ಇದೆ. ಅವರನ್ನ ಇಟ್ಟು ನೀವು ಸ್ವಲ್ಪ ಇದು ಮಾಡಿ ಅವೇರ್ನೆಸ್ ಸೃಷ್ಟಿ ಮಾಡಿದ್ರೆ ಇದರಲ್ಲಿ ಹೈಯೆಸ್ಟ್ ಇದು ಮಾಡ್ಬೋದು. ಎರಡನೇದು ಇನ್ನೇನಿದೆ, ನಮ್ಮ ಜಿಲ್ಲೆ ವಿಶ್ವದಲ್ಲಿ ನನ್ನ ಕಳಸಲ್ಲಿ ಮುದ್ರಾದಲ್ಲಿ ಎಲ್ಲ ಬ್ಯಾಂಕಿನಲ್ಲಿ ಹೇಳಿದ್ದೆ, ನೀವು ಮುದ್ರಾದಲ್ಲಿ ಹಟ್ಟಿಗೆ ಮತ್ತು ಇದಕ್ಕೆ ಹಣ ಕೊಡಿ. ಹಟ್ಟಿಗೆ ಹಣ ಕೊಡ್ಬೋದು ಮುದ್ರಾದಲ್ಲಿ. ಅಗ್ರಿಕಲ್ಚರ್ ಸೆಕ್ಟರ್ಗೆ ನೀವು ಯೂಸ್ ಮಾಡಿ ಹೇಳುವಂಥದ್ದು ಎಲ್ಲ ಬ್ಯಾಂಕರ್ಸ್ಗಳಿದೆ. ಅದು ಯಾರು ಮಾಡಿದಾರೆ ನೀವು ಲೆಕ್ಕ ಕೊಡಿ ಹೇಳಿದ್ರೆ ಯಾರು ಕೊಟ್ಟಿಲ್ಲ, ಆ ಬ್ಯಾಂಕರ್ಸ್ ಮಾಡಲಿಲ್ಲ. ಈಗ ನಿಮಗೆ 2 ದಾರಿ ಇದೆ. ಇಲ್ಲಿ ಒಂದು ಹೈನುಗಾರಿಕೆ ಈಗ ಹಳ್ಳಿಗಳಲ್ಲಿ, ಎರಡನೇದು ಯಾವ್ದು ಲಾಭದಾಯಕ ಅಂತ ಹೇಳಿದ್ರೆ ಈ ಕೋಳಿ ಸಾಕಣೆ ಭಾರಿ ಲಾಭದಾಯಕ ಈಗ. ಯಾಕಂದ್ರೆ ಈಗ ಇವರು ಅವ್ರ ಹತ್ರ ಕೋಳಿ ಕೊಡ್ತಾರೆ ಮರಿದವ್ರು, 30 ದಿವಸ ಆದ್ಮೇಲೆ ಅವರೇ ತಗೊಂಡ್ಬರ್ತಾರೆ. ಮಾರ್ಕೆಟಿಂಗ್ ಸಿಸ್ಟಮ್ ಎಲ್ಲ ಭಾರಿ ಚೆನ್ನಾಗಿದೆ. ಅವರಿಗೆ ಕೋಳಿ ಸಾಕಣೆ ಇದು ಮಾಡ್ತಾರಲ್ಲ, ಶೆಡ್ ಕಟ್ತಾರೆ. ಅದಕ್ಕೆ ನೀವು ಲೋನ್ ತಗೊಂಡ್ರೆ ಅದು ಎಲ್ಲರೂ ಯೋಚನೆ ಮಾಡೋದು ಒಳ್ಳೇದು. ಕಡೆದು ಏನಾಗಬೇಕು, KMF ಕಡೆದು ಏನಾಗಬೇಕು ಅಂತ ಮಾಡಿಕೊಂಡು ನಮ್ಮ ನಿಧಿ ಮಾಡ್ಬೋದು ಸರ್. ಟ್ಯಾಕ್ಸ್ ಮಾಡಿ ಒಂದು ಅವೇರ್ನೆಸ್. ಈ ವರ್ಷ ಬಹಳ ಪ್ರಾಬ್ಲಮ್ ನಮ್ಮ ಜಿಲ್ಲೆಯಲ್ಲೂ ಲೇಬರ್ ಪ್ರಾಬ್ಲಮ್ಸ್. ಒಂದು ಕಡೆ ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಇದು ಅವೇರ್ನೆಸ್ ಮಾಡಿದ್ರೆ 20-25 ಸಾವಿರ ರೂಪಾಯಿ ಇನ್ಕಮ್ ಎಲ್ಲ 2 ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಮಿನಿಮಮ್ ಇದ್ರೆ. ಅದು ಸ್ವಲ್ಪ ಇದು ಮಾಡಿ. ಪ್ರಧಾನಮಂತ್ರಿ ಜನಧನ್ ಫಸ್ಟ್ ಒಂದು ಇದು ಕೊಡಿ. ಜನಧನಲ್ಲಿ ಎಷ್ಟು ಜನ ಕಳೆದ 5 ವರ್ಷದಲ್ಲಿ ಎಷ್ಟು ವರ್ಷ ಆಯ್ತು? 2014 ಸ್ಟಾರ್ಟ್ ಆಯ್ತು. 15 ಇವತ್ತಿನವರೆಗೆ ಯಾವ ಬ್ಯಾಂಕರ್ಸ್ ಎಷ್ಟು ಜನ ಸತ್ತ ಎಲ್ಲಿದ್ದಾರೆ?
ಪೇಜ್ ಇದೆ ಸರ್. ಹೇಳಿ ಅದನ್ನು ತಗೊಳ್ಳಿ ಸರ್. ಇದೆ ಜೆ ಡಿ ಬೈ ಇಲ್ಲ ಅಕೌಂಟಲ್ಲಿ ಇದೆ ಓಡಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಶ್ರೀ ಪ್ರವೀಣ್ ಕುಮಾರ್ ಪಾತಿರಂದು ಲಾಕ್ಡೌನ್ ಪೊರ್ತುಡು 13,373 ಜನಕ್ಲೆಗ್ 4,80,83 ಕೋಟಿ ರೂಪಾಯಿ ಸಾಲನ್ನು ಪಟ್ಟದ ಪಂಡದ ವಿವರ ಕೊರಿಯರು. ಕಳೆದ ಫೆಬ್ರವರಿಯಲ್ಲಿ ಒಂದು ಕಿಸಾನ್ ಸಮ್ಮಾನ್ ಏನು ರೈತರು ರಿಜಿಸ್ಟ್ರಿಸಿದ್ದಾರೆ, ಅವರು ನಮ್ಮ ದೇಶದಲ್ಲಿ 9 ಕೋಟಿ ರಿಜಿಸ್ಟ್ರಿಸಿದ್ದಾರೆ. ಆದರೆ KCC ತಗೊಂಡಿರುವಂಥವರು ಬರೀ 6 ಕೋಟಿಗೆ ಪ್ರತಿ ತಿಂಗಳು 5 ರೂಪಾಯಿ, ಮುಂದಿನ 3 ತಿಂಗಳು ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ಪ್ರತಿ ತಿಂಗಳು 5 ರೂಪಾಯಿ ಅಂತೇಳಿ ಅವರ ಖಾತೆಗೆ ರೇಟ್ ಕೊಡ್ತಾ ಇದ್ದಾರೆ. ಅದು ಆಲ್ರೆಡಿ ನಮ್ಮ ಜಿಲ್ಲೆಗೆ 2ನೇ ಕಂತು ಬಂದಿದೆ. ನಂತರ ಉಜ್ವಲ ಯೋಜನೆಯಲ್ಲಿ BPL ಕುಟುಂಬಗಳಿಗೆ 3 ತಿಂಗಳು LPG ಸಿಲಿಂಡರ್ ಉಚಿತವಾಗಿ ವಿತರಣೆ ಮಾಡಿದ್ದಾರೆ. ಇಲ್ಲಿ ಎಲ್ಲಿ ಆಧಾರ್ ಸೀಡಿಂಗ್ ಆಗಿದೆ ಆ ಒಂದು BPL ಕುಟುಂಬದ ಯಾರು ಫಲಾನುಭವಿಗಳು ಬ್ಯಾಂಕಿಗೆ ಬಂದಾಗ ತ್ವರಿತಗತಿಯಲ್ಲಿ ಒಂದು ಆಧಾರ್ ಸೀಡಿಂಗ್ ಮಾಡುವಂಥ ಒಂದು ಕಾರ್ಯ ಆಗಬೇಕು. ಯಾಕಂದರೆ ಅವರ ಬೇಯಿಸಲಿಕ್ಕೆ LPG ಸಿಲಿಂಡರ್ ಅತ್ಯವಶ್ಯಕತೆ ಆಗಿದೆ. ಹಾಗೆ ಬಡ ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಮತ್ತು ಬಡ ಕುಟುಂಬದ ದಿವ್ಯಾಂಗರಿಗೆ ಮತ್ತು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಾಸಿಕ 1,000 ಪರಿಹಾರ ನಾಗರಿ ಕೊಟ್ಟಿದ್ದಾರೆ ವಿಷಯದ. ಇದರಲ್ಲೂ ಕೂಡ ಬ್ಯಾಂಕಿನ ಪಾತ್ರ ಏನಂತಂದರೆ ಯಾರಿಗೆ ಎಲ್ಲ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಇರೋದ್ರಿಂದ ಯಾರಿಗೆ ಅವ್ರ ಆಧಾರ್ ಎನ್ರೋಲ್ಮೆಂಟ್ ಅದನ್ನು ಸೀಡಿಂಗ್ ಆಗಿಲ್ಲ ಅಥವಾ PCI ಬ್ಯಾಂಕಿಂಗ್ ಆಗಿಲ್ಲ, ಇದನ್ನು ಕೂಡ ನೋಡಿ ನಾವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಅವರಿಗೆ ತೊಂದರೆ ಆಗ್ತದೆ. ಮತ್ತು ಪ್ರಧಾನಮಂತ್ರಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆಲ್ರೆಡಿ ರೈತರಿಗೆ ಸಲ 2,000 ರೂಪಾಯಿ ಸಹಾಯಧನ ಆಲ್ರೆಡಿ ನಾವು ಕಮ್ಯುನಿಕೇಟ್ ಮಾಡಿ ಸರಿ ಕೂಡ ಸಾಲಗಳಿಗೆ ಹೋಗಬಾರ್ದ ಈ ಪರಿಸ್ಥಿತಿಯಲ್ಲಿ ಬೇಸಿಕ್ ನೀಡ್ಸ್ ಉಪಯೋಗ ಆಗ್ತದೆ ಅಂತ ಹೇಳಿ ಅದನ್ನು ನೋಡ್ಕೊಳ್ಬೇಕು. ಮತ್ತು ಸ್ವಸಹಾಯ ಸಂಘದ ಗುಂಪುಗಳಿಗೆ ಗ್ಯಾರಂಟಿ ಮತ್ತು ಅವ್ರನ್ನ ಓಟ್ ಕೊಡ್ತಾ ಇದ್ದಾರೆ 10 ಲಕ್ಷದವರೆಗೆ ಮಾತ್ರ ಯಾವುದೇ ಕೊಂಡಾಟ ನಾವು ನೋಡ್ಕೊಳ್ತಾ ಇದ್ದೇವೆ. ಈಗ ಅದನ್ನು ಒಂದು ಲಿಮಿಟನ್ನು 20 ಲಕ್ಷದವರೆಗೆ ಹೆಚ್ಚಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಸಹಾಯ ಸಂಘಗಳು ಎಲಿಜಿಬಲ್ ಅಟ್ಲೀಸ್ಟ್ 2 ಲಕ್ಷದ 20 ಲಕ್ಷದ ಮೇಲೆ ತಗೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ. ಅದನ್ನು ಸಾರ್ಟ್ ಔಟ್ ಮಾಡಿ ತ್ವರಿತಗತಿಯಲ್ಲಿ ಯಾರು ಸಾಲ ಕೇಳ್ತಾರೆ ಅವರಿಗೆ ನಾವು ಸಾಲ ಕೊಡಬೇಕಾಗ್ತದೆ. 20 ಲಕ್ಷದವರೆಗೆ ಸ್ವಸಹಾಯ ಸಂಘ ಗುಂಪುಗಳಿಗೆ ಹಾಗೆ ಇದೊಂದು ಘೋಷಣೆಯಲ್ಲಿ ಮುದ್ರಾ ಶಿಶು ಸಾಲ ಯೋಜನೆಗಳಲ್ಲಿ ಮತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ಸುಮಾರು 10,000ವರೆಗೆ ಮೊದಲನೇ ಕಂತಾಗಿ 5,000 ರೂಪಾಯಿ, ಅದನ್ನು ನಾವು ಪ್ರಾಮಾಣಿಕವಾಗಿ ಕಟ್ಟಿದ್ರೆ 10,000 ರೂಪಾಯಿ 10,000 ರೂಪಾಯಿ ವಿಸ್ತರಿಸಬೇಕು ಅಂತೇಳಿ ಡೈರೆಕ್ಷನ್ ಬಂದಿದೆ. ಇದನ್ನು ನೀವು ನಮ್ಮ ಪ್ರಧಾನಮಂತ್ರಿ ಜನಧನ್ ಓಡಿ ಏನು ಬೋರ್ಡ್ ಡ್ರಾಫ್ಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ನೀವು ಕೂಡ ನೀಡಬಹುದು. ನಮ್ಮ ಜಿಲ್ಲೆಯಲ್ಲಿ ಆ PNJಡಿಯಲ್ಲಿ ಓಡಿ ಕೊಟ್ಟರು ತುಂಬ ನೆಗ್ಲಿಜಿಬಲ್. ಇದು ಕೆಲವೊಂದು ಅಥವಾ ಬಡ ಕೂಲಿ ಕಾರ್ಮಿಕರು ಅಥವಾ ಆ ಒಂದು PMJDY ಅಕೌಂಟ್ಸಲ್ಲಿ ಯಾರು ಓಡಿಗೆ ಎಲಿಜಿಬಲ್ ಬರ್ತಾರೆ ಅವರಿಗೆ ದಯವಿಟ್ಟು ಅಮೌಂಟ್ ಸಣ್ಣ ಸಾಲದ ಅಂತ ಸಣ್ಣದಂತ ನೋಡದೆ ದಯವಿಟ್ಟು ಅವರಿಗೆ ತ್ವರಿತಗತಿಯಲ್ಲಿ ಕೆಲಸ ಮಾಡಬೇಕು. ಮತ್ತು ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ PMAY ಅಡಿಯಲ್ಲಿ MIG-1 ಅಂದರೆ ಮಿಡಲ್ ಇನ್ಕಮ್ ಗ್ರೂಪ್ 1, ಮಿಡಲ್ ಇನ್ಕಮ್ ಗ್ರೂಪ್ 2 ಅವರ ವಾರ್ಷಿಕ ಆದಾಯ 6ರಿಂದ 12 ಅಥವಾ 12ರಿಂದ 18 ಏನು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಪುರಾ ಸಬ್ಸಿಡಿ ತಗೊಳ್ತಿದ್ರು ಅದನ್ನು ಈ ಕಳೆದ 2020 ಮಾರ್ಚ್ಗೆ ಈ ಯೋಜನೆ ಒಂದು ಮುಗಿತಿತ್ತು. ಅದನ್ನು ಕೂಡ ಮುಂದಿನ ವರ್ಷ ಮಾರ್ಚ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಅದನ್ನು ಒಬ್ಬರು ಫಲಾನುಭವಿ ಕೂಡ ಮಿಸ್ ಆಗದ ರೀತಿಯಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ನಾವು ಎನ್ರೋಲ್ಮೆಂಟ್ ಮಾಡಬೇಕು. ಅದಕ್ಕೆ ಆಲ್ರೆಡಿ BLBC ತಿಳಿಸಿದ್ದಾಗೆ ಕ್ಲಾಪ್ ಪೋರ್ಟಲ್ ಅಂತೇಳಿ ಮಾಡಿದ್ದಾರೆ. ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಅವರು ಮತ್ತು ಬಿಡ್ಕೋ ಜಂಟಿ ಇದರಲ್ಲಿ ಒಂದು ಕ್ಲಾಪ್ ಪೋರ್ಟಲ್ ಅಂತ ಮಾಡಿದ್ದಾರೆ. ಆ ಕ್ಲಾಪ್ ಪೋರ್ಟಲ್ ಮುಖಾಂತರ
ಒಂದು ಸಬ್ಸಿಡಿಗೆ ಅಪ್ಲೈ ಮಾಡ್ಬೋದು, ಮತ್ತು ಕಸ್ಟಮರು ಕೂಡ ಅವರು ಟ್ರೇಸ್ ಮಾಡ್ಬೋದು ನನ್ನ ಸಬ್ಸಿಡಿ ಯಾವ ಹಂತದಲ್ಲಿ ಇದೆ, ಅದು ಬ್ಯಾಂಕಲ್ಲಿ ಇದೆಯಾ ಅಥವಾ ಸರ್ಕಾರಕ್ಕೆ ತಲುಪಿದೆಯಾ ನನಗೆ ಅಂತ ಹೇಳಿದ್ರೆ ಅವರು ಕೂಡ ಅದನ್ನು ಚೆಕ್ ಮಾಡ್ಕೊಳ್ಬೋದು. ಹಾಗಾಗಿ ಎಲಿಜಿಬಲ್ ಇರುವಂಥ ಅಕೌಂಟ್ಗಳನ್ನು ದಯವಿಟ್ಟು ಇದನ್ನು ಎನ್ರೋಲ್ ಮಾಡಿ, ಮತ್ತು ಮುಂದೆ ಮಾಡುವಂಥ ಎಲಿಜಿಬಲ್ ಹೌಸಿಂಗ್ ಲೋನ್ ಕೂಡ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ MIG 1 to ಎಕ್ಸ್ಟೆಂಡ್ ಆಗಿದೆ, ಅವರಿಗೆ ಒಂದು ಬೆನಿಫಿಟ್ ಕೊಡಬೇಕಂತ ಹೇಳ್ಕೊಳ್ತೇನೆ. ಜಿಲ್ಲಾ ಪಂಚಾಯತ್ ಸಿಇಒ ಆರ್ ಸೆಲ್ವಮನಿ, ಕೆನರಾ ಬ್ಯಾಂಕ್ದ ಹಿರಿಯ ಅಧಿಕಾರಿಗಳು ಯೋಗೀಶ್ ಆಚಾರ್ಯ, ಪುಷ್ಪರಾಜ್ ಹೆಗ್ಡೆ, ರಾಮದಾಸ್ ಸಭೆದ ಮುತಾಲ್ ಹೇಳಿದ್ದಾರೆ.